ಎಲೆಕ್ಟ್ರಿಕಲ್ ವಿಭಾಗದ ಟೆಂಡರ್ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ನಿರ್ವಹಿಸದಿರುವ ಕಾರಣ ಎಂಆರ್ಪಿಎಲ್ ಹಂತ 3ರ ಸುಮಾರು 57 ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿರುವಂತಹ ಹಿನ್ನೆಲೆ ಎಲೆಕ್ಟ್ರಿಕಲ್ ವಿಭಾಗ ಮತ್ತು ಆಡಳಿತ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಎಂಆರ್ಪಿಎಲ್ ಓಎನ್ಜಿಸಿ ಕರ್ಮಚಾರಿ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ಎಂಆರ್ಪಿಎಲ್ ಕಾರ್ಗೋ ಗೇಟ್ ಮುಂದೆ ಉಪವಾಸ ಸತ್ಯಾಗ್ರಹದಲ್ಲಿ ಕೈಗೊಂಡರು. ಸಮಸ್ಯೆಯನ್ನ ಎಂಆರ್ಪಿಎಲ್ ಆಡಳಿತ ಮಂಡಳಿಯ ಗಮನಕ್ಕೆ ತರಲಾಗಿದ್ದು ಸೂಕ್ತವಾಗಿ ಸ್ಪಂದಿಸದೇ ಇದ್ದಲ್ಲಿ ಆಗಬಹುದಾದ ಅನಾಹುತಕ್ಕೆ ಎಲೆಕ್ಟ್ರಿಕಲ್ ವಿಭಾಗದ ಅಧಿಕಾರಿಗಳೇ ಕಾರಣರಾಗ್ತಾರೆ ಎಂದು ಯೂನಿಯನ್ ಪದಾಧಿಕಾರಿಗಳು ಆಗ್ರಹಿಸಿದರು. ಈ ಸಂದರ್ಭ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಹಾಗೂ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ಬಳ್ಳಾಜೆ ಮತ್ತು ಲಕ್ಷ್ಮೀ ಶೇಖರ ದೇವಾಡಿಗ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ನೈತಿಕ ಬೆಂಬಲವನ್ನು ಸೂಚಿಸಿದರು. ಜೊತೆಗೆ ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ತುರ್ತಾಗಿ ಸಮಸ್ಯೆ ಬಗೆಹರಿಸಲು ಸೂಚಿಸಿದರು. ಭ್ರಷ್ಟಾಧಿಕಾರಿ ಕೆಜಿ ಪ್ರಕಾಶ್ಗೆ ಎಂಆರ್ಪಿಎಲ್ ಭ್ರಷ್ಟ ಅಧಿಕಾರಿ ಕೆಜಿ ಪ್ರಕಾಶ್ಗೆ ಎಂಆರ್ಪಿಎಲ್ ಲಂಚಗೋರ ಭ್ರಷ್ಟ ಅಧಿಕಾರಿ ಕೆಜಿ ಪ್ರಕಾಶ್ಗೆ ಎಂಆರ್ಪಿಎಲ್ ಓಎನ್ಜಿಸಿ ಕರ್ಮಚಾರಿ ಸಂಘದ ಸದಸ್ಯರಾದ ಸುಮಾರು 57 ಮಂದಿ ಇಲೆಕ್ಟ್ರಿಕಲ್ ವಿಭಾಗದ ಗುತ್ತಿಗೆ ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಿದೆ. ಈ ವಜಾ ಮಾಡಿದ ಪ್ರಕ್ರಿಯೆಯ ಮೂಲ ಕಾರಣ ಕೆಜಿ ಪ್ರಕಾಶ್ ಎನ್ನುವಂಥ ಹೊರ ರಾಜ್ಯದ ಭ್ರಷ್ಟ ಅಧಿಕಾರಿಯಾಗಿದ್ದಾರೆ. ಇವರ ಅಸಡ್ಡೆಯ ಪರಿಣಾಮ ಇವತ್ತು 57 ಜನ ಕಾರ್ಮಿಕರು ಉಪವಾಸ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ತನಕ ಪಾಸ್ ಇದ್ದದ್ದು ಇವತ್ತು ಪಾಸ್ ಇಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ನಾವು ಉಪವಾಸವನ್ನು ಪ್ರಾರಂಭ ಮಾಡಿದ್ದೇವೆ. ಯಾವತ್ತಿನವರೆಗೆ ಪಾಸ್ ಸಿಗುವುದಿಲ್ವೋ ಆವತ್ತಿನವರೆಗೆ ನಮ್ಮ ಉಪವಾಸವನ್ನು ಮುಂದುವರಿಸಿದ್ದೇವೆ. ನಮ್ಮ ಒಟ್ಟು ಶಕ್ತಿ 1700 ಮಂದಿ ಸದಸ್ಯರಿದ್ದಾರೆ. ಕಂಪನಿ ಹಿತದೃಷ್ಟಿಯಿಂದ ನಾವು ಯಾವುದೇ ಒಂದು ವರ್ಕರನ್ನು ಹೊರಗೆ ಕರೀಲಿಲ್ಲ. ಆದರೆ ನಾಳೆ 3 ಗಂಟೆಯ ತನಕ ಏನಾದರೂ ಸೂಕ್ತ ನಿರ್ಣಯ ಬರದಿದ್ದಲ್ಲಿ ನಾವು ಎಲ್ಲ ಕಾರ್ಮಿಕರನ್ನು ಹೊರ ಕರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ನಮಗೆ ಕೆಲಸ ಬೇಕು ಬದುಕಲಿಕ್ಕೆ. ಅದನ್ನು ಅವರು ಕೆಲಸವನ್ನು ಕಿತ್ತುಕೊಂಡ್ರೆ ನಮ್ಮನ್ನು ಬದುಕನ್ನು ಕಿತ್ತುಕೊಂಡ ಹಾಗೆ ನಾವು ನಮ್ಮ ಕುಟುಂಬವು ಸೇರಿಕೊಂಡು ಇಲ್ಲಿ ಉಪವಾಸ ಕೂತ್ಕೊಳ್ಳೋದಂತ ತೀರ್ಮಾನ ಆಗಿದೆ. ಇನ್ನು ಸ್ಥಳೀಯ ಪ್ರತಿನಿಧಿಗಳಿಗೂ ಜಿಲ್ಲಾಡಳಿತ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಸ್ಥಳೀಯರನ್ನು ಗೌರವಿತವಾಗಿ ನಡೆಸಿಕೊಳ್ಳಬೇಕು. ಕೇವಲ ಧೂಳು ಮತ್ತು ಕೆಟ್ಟ ವಾಸನೆಗೆ ನಮ್ಮ ಊರಿನವರನ್ನು ಸೀಮಿತ ಮಾಡಬಹುದು. ನಮಗೆ ದುಡಿಯುವ ಹಕ್ಕನ್ನು ಉಳಿಸಿಕೊಡಬೇಕು ಅಂತ ಸ್ಥಳೀಯ ಪ್ರತಿನಿಧಿಗಳಲ್ಲಿ ವಿನಂತಿಸ್ತೇನೆ.